ಇಂದಿನ ಯುವ ಪೀಳಿಗೆಯಲ್ಲಿ ಹೊಸತನದ ಜೊತೆ ಪರಿಶ್ರಮ ಇದ್ದರೆ ಉದ್ಯಮ ಯಶಸ್ವಿಯಾಗುವಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರಸ್ತುತ ಪೋಷಕರು ತಮ್ಮ ಮಕ್ಕಳು ಒಬ್ಬ ಒಳ್ಳೆಯ ಇಂಜಿನಿಯರ್, ಡಾಕ್ಟರ್ ಆಗಬೇಕೆಂದು ಬಯಸುತ್ತಾರೆ. ಆದರೆ ಉದ್ಯಮಿಯಾಗಬೇಕೆಂದು ಯಾರೂ ಬಯಸುವುದಿಲ್ಲ. ಪುತ್ತೂರಿನಲ್ಲಿ ಈ ಯುವಕರ ಪ್ರಯತ್ನ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಕರ್ನಾಟಕ ಸರ್ಕಾರ ಇಂಧನ ಸಚಿವ, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ವಿ. ಸುನೀಲ್ ಕುಮಾರ್ ಹೇಳಿದರು. ಅವರು ಬಳುವಾರಿನಲ್ಲಿ ಪುತ್ತೂರು ಬಿಸಿನೆಸ್ ಪಾರ್ಟ್ನರ್ಸ್ ವೆಂಚರ LLP ತಂಡ ಹುಟ್ಟುಹಾಕಿದ ತಾಜಾ ತರಕಾರಿ, ಹಣ್ಣುಗಳು, ಜ್ಯೂಸ್ ಹಾಗೂ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳ ಮಳಿಗೆ ಇನ್ಸ್ಟಾ ಬಾಸ್ಕೆಟ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ಸ್ಟಾ ಬಾಸ್ಕೆಟ್ ಕೇವಲ ಉದ್ಯಮ ಮಾತ್ರವಲ್ಲ, ಯುವಕರಿಗೆ ಪ್ರೇರಣೆಯ ಕೇಂದ್ರವಾಗಿದೆ. ಇಂತಹ ಉದ್ಯಮ ಇನ್ನಷ್ಟು ಜಿಲ್ಲೆಗಳಿಗೆ ಪಸರಿಸುವ ಮೂಲಕ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಲಿ ಎಂದು ಹೇಳಿದರು. ಡಿಗ್ರಿ ಮುಗಿದ ನಂತರ ಎಲ್ಲರಿಗೂ ಕೂಡ ಸರ್ಕಾರಿ ಕೆಲಸ ಸಿಗಬೇಕು ಅನ್ನುವಂಥದ್ದು ಸಹಜವಾಗಿರುವಂತಹ ಮನಸ್ಸಿನಲ್ಲಿರುವಂತಹ ಒಂದು ಅಭಿಪ್ರಾಯಗಳು. ಒಂದು ಸರ್ಕಾರ ಎಲ್ಲರಿಗೂ ಕೂಡ ಕೆಲಸ ಕಾರ್ಯಗಳನ್ನು ಕೊಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಇದು ಕಷ್ಟ ಸಾಧ್ಯ. ಖಾಸಗಿ ಸಹಭಾಗಿತ್ವ ಹೆಚ್ಚು ಹೆಚ್ಚು ದೊರಕ್ತಾ ಹೋದಾಗ ಮಾತ್ರ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಇಂತಹ ಸಂದರ್ಭದಲ್ಲಿ ಬಂಡವಾಳದ ದೊಡ್ಡ ಪ್ರಮಾಣದ ಸವಾಲು, ಎಷ್ಟು ದೊಡ್ಡ ಉದ್ಯಮವನ್ನು ಮಾಡಬೇಕು ಅನ್ನುವಂಥ ಕಲ್ಪನೆಗಳು, ಇದೆಲ್ಲದರನ್ನು ಕೂಡ ಒಗ್ಗೂಡಿಸಿಕೊಳ್ಳುವಂಥ ಒಂದು ಒಳ್ಳೆಯ ಪ್ರಯತ್ನ ಪುತ್ತೂರಿನ ಕೆಲವು ಜನ ಯುವಕರು ಒಟ್ಟು ಸೇರಿಕೊಂಡು ಈ ರೀತಿಯಾದಂತಹ ಉದ್ಯಮವನ್ನು ಇವತ್ತು ಮಾಡಿ ಬಹುಶಃ ನಮ್ಮ ಉಳಿದ ಜಿಲ್ಲೆಯ ಯುವಕರಿಗೆ ಇದೊಂದು ಮಾದರಿಯಾದಂತಹ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಈ ರೀತಿಯಾದಂತಹ ಪ್ರಯತ್ನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬರಬೇಕು. ಸ್ಟಾರ್ಟ್ಅಪ್ ಅನ್ನುವಂಥ ಕಲ್ಪನೆಗಳನ್ನ ಸರ್ಕಾರಗಳು ಕೊಟ್ಟಿದೆ. ಸಾಕಷ್ಟು ಯಶಸ್ವಿಯೂ ಕೂಡ ಅದರ ಕಡೆಗೆ ಹೆಜ್ಜೆಯನ್ನು ಕೂಡ ಸಾಕಷ್ಟು ಜನ ಯುವಕರು ಇವತ್ತು ಇಟ್ಟಿದ್ದಾರೆ. ಮುಖ್ಯ ಅತಿಥಿಯಾಗಿದ್ದ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಕರ್ನಾಟಕ ಸರ್ಕಾರ ಉದ್ಯಮಿ ಹಾಗೂ ಉದ್ಯೋಗ ನೀಡು ಎಂಬ ಸಂದೇಶವನ್ನ ಪ್ರಸ್ತುತವಾಗಿ ನೀಡುತ್ತಿದೆ. ಪ್ರತಿಯೊಬ್ಬರು ಸ್ವಾಭಿಮಾನಿ, ಸ್ವಾವಲಂಬಿಗಳಾಗಿ ಎಂಬ ಸರ್ಕಾರದ ಸಂದೇಶದಂತೆ ಆಳಾಗಿ ಬದುಕಬೇಡ, ಅರಸನಾಗಿ ಬದುಕು ಎಂಬುದಕ್ಕೆ ಇನ್ಸ್ಟಾ ಬಾಸ್ಕೆಟ್ ಸಂಸ್ಥೆ ಯುವಕರಿಗೆ ಪ್ರೇರಣೆಯಾಗಿದೆ ಎಂದು ಹೇಳಿದರು. ವ್ಯವಹಾರನ ನೋಡ್ತಾ ಇದ್ದೇವೆ. ಒಬ್ಬೊಬ್ಬ ಟಾಟಾ, ಒಬ್ಬೊಬ್ಬ ಬಿರ್ಲಾ, ಒಬ್ಬೊಬ್ಬ ರಿಲಯನ್ಸಿನ ಅಂಬಾನಿ, ಅದಾನಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ 50 ಜನ ಸೇರಿ ಅದಾನಿ ಆಗ್ಬೇಕು, ಅಂಬಾನಿ ಆಗ್ಬೇಕು ಅಂತ ಹೇಳಿ ಹೊರಟದ್ದು ಅದು ಪುತ್ತೂರಿನಿಂದ. ಆ ಮುಖಾಂತರ ನಾವು ಯಾಕೆ ಉದ್ಯಮಿಗಳಾಗಬಾರ್ದು? ನಾವು ಯಾಕೆ ವ್ಯವಹಾರ ಕ್ಷೇತ್ರದಲ್ಲಿ ಅದಾನಿಯಾಗಿ ನಾವು ಸಂದೇಶ ಕೊಡಬಾರದು ಎನ್ನುವಂತ ವಿಚಾರಕ್ಕೆ ಒತ್ತು ಕೊಟ್ಟು ಇವತ್ತು ಇನ್ಸ್ಟಾ ಬಾಸ್ಕೆಟ್ ಇವತ್ತು ಆರಂಭ ಆಗಿದೆ. ಝೀರೋ ವೇಸ್ಟೇಜ್ ವ್ಯವಹಾರ ಅಂತ ಹೇಳಿದರು. ಝೀರೋ ವೇಸ್ಟೇಜ್ ತರಕಾರಿ ಮಾಡಬೇಕು ಅಂತೇಳಿ ಸಹಜವಾಗಿ ಅಪೇಕ್ಷೆಗಳು ಸರಿ ಇದೆ. ಪ್ರಕೃತಿಯ ಜೊತೆಯಲ್ಲಿ ನಾವು ಬದುಕಬೇಕು. ಅದೇ ರೀತಿಯಲ್ಲಿ ವಿಷಮುಕ್ತ ಆಹಾರವನ್ನು ನಾವು ಸೇವಿಸಬೇಕು. ಈ ಎಲ್ಲದಕ್ಕೂ ಪೂರಕವಾಗಿ ಇವತ್ತು ಈ ಇನ್ಸ್ಟಾ ಬಾಸ್ಕೆಟ್ ಇದೆ. ಈ ಸಂದರ್ಭದಲ್ಲಿ ಮುಳಿಯಾ ಫ್ಯಾಮಿಲಿ ಪರವಾಗಿ ಸುಲೋಚನಾ ಶ್ಯಾಂಭಟ್ ಅವರನ್ನ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯ ಮುಳಿಕೃಷ್ಣ ಹಸಂತಡ್ಕ ಅವರು ಗೌರವಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ, ಪುತ್ತೂರು ಬಿಸಿನೆಸ್ ವೆಂಚರ್ನ ಪಾಲುದಾರ ಕೇಶವ್ ಪ್ರಸಾದ್ ಮುಳಿಯಾ, ಮುಖ್ಯ ಅತಿಥಿಗಳಾಗಿ ನಗರಸಭಾಧ್ಯಕ್ಷ ಜೀವಂತರ್ ಜೈನ್, ಸದಸ್ಯ PG ಜಗನ್ನಿವಾಸ್ ರಾವ್ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಇನ್ಸ್ಟಾ ಬಾಸ್ಕೆಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಯತೀಶ್ KS, ಸಂಸ್ಥೆಯ ಪಾಲುದಾರರಾದ ಶಿವರಂಜನ್, ರವಿನಾರಾಯಣ್, ಕೃಷ್ಣ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.